ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಾರ್ತಿಸ್ ಬ್ಲಾಗ್ಸ್. ಹೇಗಿದ್ರೆ ಎಲ್ಲರೂ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ತುಂಬಾ ದಿನ ಆಯ್ತಲ್ವಾ ಈ ತರ ಒಂದು ಹೇಳಿದೆ, ಒಂದು ಲಾಂಗ್ ಆಗಿರೋ ಒಂದು ವಿಡಿಯೋ ಮಾಡಿದೆ. ತುಂಬಾ ದಿನ ಆಯ್ತು. ಲಾಂಗ್ ಅಂದ್ರೆ ಒಂದು 5 minutes, 4 to 5 minutes, ಅದಕ್ಕಿಂತ ಜಾಸ್ತಿ ಎಲ್ಲ ಲಾಂಗ್ ವಿಡಿಯೋಸ್. ಅದಕ್ಕಿಂತ ಕಡಿಮೆ ಇದ್ರೆ ಅದೆಲ್ಲ ಒಂದು ಸ್ವಲ್ಪ ನನ್ನ ಪ್ರಕಾರ ಶಾರ್ಟ್ಸೇ. ಸೊ ಇಷ್ಟು ದಿನ ನೀವೇನು ನೋಡಿದ್ರಿ, ಇಷ್ಟು ದಿನ ಕಾಮಿಡಿ ಶಾರ್ಟ್ಸ್ನ ನೋಡ್ಕೊಂಡು ಬಂದ್ರಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಂಗೆ ಬಹಳ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಯಾಕಂದ್ರೆ ನೀವು ನನ್ನ ವ್ಲಾಗ್ಸ್ಗಿಂತ ಜಾಸ್ತಿ ನೀಟಾಗಿ ಎಷ್ಟು ಚೆನ್ನಾಗಿ ಶೇರ್ ಮಾಡಿದ್ದೀರಾ ನೋಡಿ, ಎಷ್ಟು ಚೆನ್ನಾಗಿರೋ ವ್ಯೂಸ್ ಇದೆ. ಅದನ್ನೆಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಸೊ ಇವತ್ತು ಶಾರ್ಟ್ಸ್ ಇಲ್ವಾ, ಕಾಮಿಡಿ ಶಾರ್ಟ್ಸ್ ಇಲ್ಲ. ದಿನಾ ಕಾಮಿಡಿ ಏನು ಮಾಡಲಿ, ದಿನಾ ಕಾಮಿಡಿ ತಲೆಗೆ ಬರಬೇಕಲ್ಲ, ಆ್ಯಂಡ್ ಡಿಫ್ರೆಂಟ್ ಆಗಿರಬೇಕು. ಬೇರೆಯವ್ರು ಮಾಡಿದ್ರೆ ನಾನಂತೂ ಮಾಡೋದಕ್ಕಾಗೋದಿಲ್ಲ. ಸೊ ಏನಾದರೂ ಯೂನಿಕ್ ಆಗಿರೋ ಕಾಮಿಡಿ ತಲೆಗೆ ಬಂದಾಗ ನಾನು ಅದನ್ನು ಮಾಡಿ ತೋರಿಸ್ತೀನಿ. ಆ್ಯಂಡ್ ಒಂದು 2-3 ಇದೆ ಆ್ಯಕ್ಚುಲಿ ಒಂದು ಸ್ವಲ್ಪ ಲಾಂಗ್ ಆಗಿರೋಂಥ ವೀಡಿಯೋಸ್. ಅಂದರೆ 1 minute ಒಳಗಡೆ ಇದ್ರೆ ಶಾರ್ಟ್ಸ್ ಅಲ್ವಾ, ಅದಕ್ಕಿಂತ ಜಾಸ್ತಿ ಇದ್ರೆ ನಾನು ಅದನ್ನು ಶಾರ್ಟ್ಸ್ಗೆ ಹಾಕೋದಕ್ಕಾಗೋದಿಲ್ಲ. ಸೊ ಅಂಥದ್ದೊಂದು 2-3 ಸ್ಕ್ರಿಪ್ಟ್ನ ಬರೆದಿಟ್ಟಿದ್ದೀನಿ. ಯಾಕೋ ಟೈಮೇ ಸಿಗ್ತಾ ಇಲ್ಲ ಅದನ್ನು ಮಾಡೋದಕ್ಕೆ. ಯಾಕಂದರೆ ಸೈಲೆನ್ಸ್ ಇರಬೇಕು, ನನಗೆ ಯಾರ್ದು ಡಿಸ್ಟರ್ಬೆನ್ಸ್ ಆಗಬಾರ್ದು. ನಾನೇನೋ ಒಂದು ಆ್ಯಕ್ಟಿಂಗ್ ಮಾಡ್ತಾ ಇರ್ತೀನಿ, ಯಾರಾದರೂ ಪಟ್ಟಂತ ಬಂದು ಬಾಗಿಲು ಬರೆದ್ಬಿಟ್ರೆ, ಅಥವಾ ನನ್ನ ಮಗ ಇರ್ತಾನೆ ಏನಾದರೂ ಡಿಸ್ಟರ್ಬ್ ಮಾಡಿದ್ರೆ, ಅದು ಏನೋ ಒಂದು ಮೂಡಲ್ಲಿ ಮಾಡಬೇಕು ಅಂತ ಫ್ಲೋ ಅಲ್ಲಿ ಮಾಡ್ತಾ ಇರ್ತೀವಿ. ಡಿಸ್ಟರ್ಬೆನ್ಸ್ ಆದರೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ್ಯಕ್ಟಿಂಗ್ ಮಾಡೋದು ತುಂಬ ಕಷ್ಟ. ನನಗೆ ಗೊತ್ತಿಲ್ಲ, ಬಟ್ ನಿಮಗೋಸ್ಕರ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಕಾಮಿಡಿ ಶಾರ್ಟ್ಸ್ ಇದೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾವಾಗಲೂ ವ್ಲಾಗ್ಸ್ ಮನೆಯಲ್ಲೇ ಇರ್ತೀನಿ, ಮನೇಲಿರೋದು ಏನು ತೋರಿಸೋದು ಅಂತ ಫೀಲ್ ಆಗಿ ನನ್ನ ಮೈಂಡಿಗೆ ಬಂದಿರೋ ಅಂಥದ್ದನ್ನ ನಾನು ನಿಮಗೆ ಆ್ಯಕ್ಟ್ ಮಾಡಿ ತೋರಿಸ್ತೀನಿ. ನಿಮ್ಮೆಲ್ಲರಿಗೂ ಎಂಟರ್ಟೈನಿಂಗ್ ಆಗಿತ್ತು, ನೀವು ಇಷ್ಟಪಟ್ರಿ ಅಂತ ನನಗೆ ಅರ್ಥ ಆಗಿದೆ. ಸೊ ಇಷ್ಟ ಆಗ್ತಿದೆ ಅಲ್ಲ? ಓಕೆ, ಮಾಡ್ಲಾ ಇನ್ನು ಅಥವಾ ಬೇಡವಾ, ಸ್ಟಾಪ್ ಮಾಡಲಾ ಹೇಳಿ ನನಗೆ, ಓಕೆನಾ, ಕಮೆಂಟ್ ಸೆಕ್ಷನಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಆಯಿತಾ? ಸೊ ನಿಮ್ಮ ಸ್ಕಿನ್ ಸೂಪರ್ ಡ್ರೈ ಆಗಿದೆಯಾ ಮತ್ತು ಸೂಪರ್ ಸೆನ್ಸಿಟಿವ್ ಆಗಿದೆಯಾ? ಇವಾಗ ನನಗೆ ಏನಾದರೂ ಒಂದು ಬೆಸ್ಟ್ ಮಾಯ್ಶ್ಚರ್ ಕ್ರೀಮ್ ಬೇಕು, ಮುಖಕ್ಕೂ ಹಾಕುವಂಥದ್ದು, ಕೈಗೂ ಹಾಕುವಂಥದ್ದು, ಅಥವಾ ಮುಖಕ್ಕೆ ಬೇರೆ ಕೈಗೆ ಬೇರೆ ಹಾಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ. ಆ್ಯಂಡ್ ಅದಕ್ಕೆಲ್ಲ ಬೇರೆ ಬೇರೆ ಎಕ್ಸ್ಪೆನ್ಸ್ನ ನಾನು ಸ್ಪೆಂಡ್ ಮಾಡಿ ತೊಗೊಳ್ಳೋದಕ್ಕೆ ನಂಗೆ ಆಗೋದೇ ಇಲ್ಲ. ಒಂದೇ ಒಂದು ಮಾಯ್ಶ್ಚರ್, ಬೆಸ್ಟ್ ಆಗಿರೋವಂಥ ಮಾಯ್ಶ್ಚರ್ ಕ್ರೀಮ್ ಇರಬೇಕು, ಅದು ಒಂದು ಮುಖಕ್ಕೂ ಸೂಟೇಬಲ್ ಆಗಿರಬೇಕು ಆ್ಯಂಡ್ ಕೈಗೂ ಹಾಕಿರಬೇಕು. ನಾನಂತೂ ಸಿಕ್ಕಾಪಟ್ಟೆ ಡ್ರೈ ಇದೆಯಪ್ಪ, ನಾನಂತೂ ತುಂಬ ಸೆನ್ಸಿಟಿವ್ ಆಗಿರೋ ಸ್ಕಿನ್, ಏನು ಹಾಕಲಿ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಈ ಬೆಸ್ಟ್ ಮಾಯ್ಶ್ಚರ್ ಕ್ರೀಮ್ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಡರ್ಮಟಾಲಜಿಸ್ಟ್ ರೆಕಮೆಂಡ್ ಮಾಡುವಂಥ ಬೆಸ್ಟ್ ಮಾಯ್ಶ್ಚರ್ ಕ್ರೀಮ್. ಆ್ಯಂಡ್ ಇದು ನನ್ನದೇ ಆದಂತಹ ಎಕ್ಸ್ಪೀರಿಯನ್ಸ್ನ ನಾನು ಇದನ್ನು ಹಾಕಿ ಹೇಗೆಲ್ಲ ಫೀಲ್ ಆಯಿತು, ನನಗೆ ಇದರಿಂದ ಯೂಸ್ ಆಗಿರೋದಕ್ಕೆ ಇವತ್ತು ನಾನು ನಿಮಗೆ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇರೋದು. ಸೊ ಯಾವುದದು ಮಾಯ್ಶ್ಚರ್ ಕ್ರೀಮ್ ನೋಡೋಣವಾ? ಓಕೆ, ನಾನು ಪಿಕ್ಚರ್ ಹಾಕ್ತೀನಿ, ನೋಡ್ತಾ ಇರಿ. ಇದೆ ಅದು ಫಿಸಿಯೋಜೆಲ್ ಹೈಪೋಅಲರ್ಜೆನಿಕ್. ಓಕೆನಾ? ಇದು ಈಗ ನೀವು ಯಾವುದಾದ್ರು ಪ್ರಾಡಕ್ಟ್ ಹಾಕಿರ್ತೀರಾ. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ತುಂಬ ದಿನದಿಂದ ನನಗೆ ತುಂಬ ಸ್ಕಿನ್ ಇಶ್ಯೂಸ್ ಎಲ್ಲ ಆಗಿದೆ, ನಾನು ಹೇಳ್ತಾ ಹೋಗ್ತೀನಿ ಅಂತ. ಸೊ ಅದರಲ್ಲಿ ಇದು ಒಂದು ಸೂಪರ್ ಡ್ರೈ ಆಗಿತ್ತು ನನ್ನ ಸ್ಕಿನ್. ತುಂಬ ಎಷ್ಟು ಡ್ರೈ ಆಗಿತ್ತು ಅಂದರೆ ಮುಖದ್ದು ಸ್ಕಿನ್ ಎಲ್ಲ ಕಿತ್ತು ಕೈಗೆ ಬರ್ತಾ ಇತ್ತು. ಸೊ ಅವಾಗ ನಾನು ಡರ್ಮಟಾಲಜಿಸ್ಟ್ನ ಮೀಟ್ ಮಾಡಿದಾಗ, ನಿಮ್ಗೆ ಅರ್ಥ ಆಗಬೇಕು ಅಂದರೆ ಸ್ಕಿನ್ ಡಾಕ್ಟರ್ನ ಮೀಟ್ ಮಾಡಿದಾಗ ಅವರು ನನಗೆ ಇದನ್ನ ರೆಕಮೆಂಡ್ ಮಾಡಿದ್ರು. ಸೊ ಇದನ್ನ ಯಾರೆಲ್ಲ ಹಾಕಬೇಕು ಅಂದರೆ, ನಿಮ್ಮ ಸ್ಕಿನ್ ತುಂಬಾ ಡ್ರೈ ಆಗಿದೆ, ಎಕ್ಸ್ಟ್ರೀಮ್ ಡ್ರೈ ಆಗಿದೆ, ಅಥವಾ ಯಾವುದೋ ಪ್ರಾಡಕ್ಟ್ ಹಾಕಿ ಅದರಿಂದ ರಿಯಾಕ್ಟ್ ಆಗಿ ನಿಮ್ಮ ಸ್ಕಿನ್ ತುಂಬ ಡ್ರೈ ಆಗಿಬಿಟ್ಟಿದೆ, ಸ್ಕಿನ್ ಎಲ್ಲ ಹೇಳ್ತಿದೆ, ಏನಪ್ಪ ಮಾಡೋದು ಇದಕ್ಕೆ, ನಾನು ಸ್ಕಿನ್ ಡಾಕ್ಟರ್ ಹತ್ರನೇ ಹೋಗ್ಬೇಕಾ, ಹಾಗೆ ಯಾರಾದರೂ ಯಾವುದಾದ್ರೂ ಒಂದು ಬೆಸ್ಟ್ ಮಾಯ್ಶ್ಚರ್ ಕ್ರೀಮ್ನ ಹೇಳಿದ್ರೆ ಹಚ್ಕೋತಿದ್ನಲ್ಲ ಅಂತ ಹೇಗೇಗೋ ಅನಿಸ್ತಿರ್ಬೋದು. ಬರೀ ಪ್ರಾಡಕ್ಟ್ ಇಂದ ಡ್ರೈ ಆಗಿದ್ರೆ ಮಾತ್ರ ಅಲ್ಲ, ಈವನ್ ದೆನ್ ನಿಮ್ಮ ಸ್ಕಿನ್ ಏನಾದರೂ ತುಂಬ ಡ್ರೈ ಆಗಿದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಇದನ್ನ ಮುಖಕ್ಕೂ ಹಚ್ಕೋಬಹುದು, ಕೈಗೆ, ಕಾಲ್ಗೆ, ಎಲ್ಲಿ ಬೇಕಾದರೂ ಹಚ್ಕೋಬಹುದು. ನಿಮ್ಮ ಸ್ಕಿನ್ ಡ್ರೈ ಆಗಿರೋ ಜಾಗದಲ್ಲೆಲ್ಲ ಇದನ್ನ ಹಚ್ಬೋದು. ಆಮೇಲೆ ನಿಮ್ಮ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಆಗಿದೆ, ಯಾಕಂದ್ರೆ ಕೆಲವೊಂದು ಕ್ರೀಮ್ಸ್ನ ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಐ ಮೀನ್ ಅವ್ರಿಗೆ ಸ್ಮೆಲ್ ಎಲ್ಲ ಇರಬಾರ್ದು, ತುಂಬ ಸ್ಮೆಲ್ ಇದ್ರೆ ಅವ್ರಿಗೆ ಬೇಗ ರಿಯಾಕ್ಟ್ ಆಗಿಬಿಡುತ್ತೆ. ಸೊ ಅಂಥವ್ರು ಕೂಡ ಈ ಸ್ಕಿನ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಬರ್ದಿದ್ದಾರೆ ಕೂಡ, ಡೈಲಿ ಮಾಯ್ಶ್ಚರ್ ಥೆರಪಿ ಕ್ರೀಮ್ ಫಾರ್ ಡ್ರೈ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್. ತುಂಬ ಲಾಂಗ್ ಲಾಸ್ಟಿಂಗ್ ಮಾಯ್ಶ್ಚರ್, ಆಯಿತಾ? ಇದು ತುಂಬ ಒಳ್ಳೆ ಮಾಯ್ಶ್ಚರೈಸರ್ ಕೊಡೋದು ಆ ಥರ ಆ್ಯಕ್ಟ್ ಮಾಡುತ್ತೆ ಇದು. ಐ ಮೀನ್ ಈಗ ನನಗೆ ರೀಸೆಂಟಾಗಿ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಐ ಮೀನ್ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ ಈ ಪೋರ್ಷನಲ್ಲಿ. ಯಾವಾಗ ಅಂದರೆ ಬೇರೆ ಜಾಗಕ್ಕೆ ಹೋಗಿ ಹಾರ್ಡ್ ವಾಟರ್ ಯೂಸ್ ಮಾಡಿದ್ರೆ ನನ್ನ ಸ್ಕಿನ್ ಒಂಥರ ಪೌಡರ್ ಹಾಕಿರೋ ಥರ ಫುಲ್ ಎಕ್ಸ್ಟ್ರೀಮ್ ಡ್ರೈ ಆಗಿಬಿಡುತ್ತೆ. ಇಲ್ಲಿ ಆಗೋದಿಲ್ಲ ನನಗೆ. ಬೇರೆ ಯಾವುದಾದ್ರೂ ಜಾಗಕ್ಕೆ ಹೋದಾಗ, ಎಸ್ಪೆಷಲಿ ಹಾರ್ಡ್ ವಾಟರ್ ಯೂಸ್ ಮಾಡಿದಾಗ ನನ್ನ ಸ್ಕಿನ್ ಆ ಥರ ಆಗಿಬಿಡುತ್ತೆ. ಮುಖದಲ್ಲೂ ಆಗುತ್ತೆ, ಒಂದು ಸ್ವಲ್ಪ ಮುಖದಲ್ಲಿ ಸ್ಕಿನ್ ಹೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದಿಷ್ಟು ಪೋರ್ಷನ್ ಕಂಪ್ಲೀಟ್ಲಿ ಡ್ರೈ ಆಗುತ್ತೆ. ಆವಾಗ ನಾನು ಒಂದನ್ನು ಕ್ಯಾರಿ ಮಾಡ್ಕೊಂಡು ಹೋಗಲೇಬೇಕು. ಇವಾಗ ಇದನ್ನು ಹಾಕಿದ ತಕ್ಷಣ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಹಾಕೋದಕ್ಕಿಂತ ಮುಂಚೆ ಹೇಗಿತ್ತು, ಇದು ಹಾಕಿದ್ಮೇಲೆ ನಂಬೋದಕ್ಕೆ ಆಗೋದಿಲ್ಲ. ಎಷ್ಟೊಂದು ಸ್ಕಿನ್ ಡ್ರೈ ಆಗುತ್ತಾ ಗೊತ್ತೇ ಆಗಲ್ವಲ್ಲ ಈಗ 5 minutes ಮುಂಚೆ ಅಂತ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಇದು ಒಳ್ಳೆ ಬೆಸ್ಟ್ ಕ್ರೀಮ್ ಇದೆ. ಆಮೇಲೆ ನಮ್ಮ ಸ್ಕಿನ್ ತುಂಬ
ತುಂಬ ಸೆನ್ಸಿಟಿವ್ ಆಗಿರುತ್ತಲ್ಲ, ಇದನ್ನ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಸೆನ್ಸಿಟಿವಿಟಿ ಕಮ್ಮಿ ಆಗುತ್ತೆ ಈ ಕ್ರೀಮ್ ಹಚ್ಕೊಳ್ಳೋದ್ರಿಂದ. ಕ್ಲಿನಿಕಲಿ ಟೆಸ್ಟೆಡ್ ಟು ಸ್ಟ್ರೆಂಥನ್ ಅಂಡ್ ರಿಪೇರ್ ದ ಸ್ಕಿನ್ಸ್ ಮಾಯಿಶ್ಚರ್ ಬ್ಯಾರಿಯರ್. ಇದು ರಿಪೇರ್ ಮಾಡುತ್ತೆ, ಇದ್ರಲ್ಲಿ ಬರ್ದಿದ್ದಾರೆ ಕೂಡ. ಅಂಡ್ ನೋ ಪ್ರಿಸರ್ವೇಟಿವ್ಸ್, ಪರ್ಫ್ಯೂಮ್ಸ್ ಅಂಡ್ ಕಲರೆನ್ಸ್. ಏನು ಕಲರ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ, ಅಂಡ್ ಯಾವುದೇ ತರದ ಸ್ಮೆಲ್ ಇಲ್ವೇ ಇಲ್ಲ. ಸೊ ಸೆನ್ಸಿಟಿವ್ ಸ್ಕಿನ್ ಅವರು ವರಿ ಮಾಡ್ಕೊಳ್ಳೋದು ಬೇಡ. ಮುಖಕ್ಕೆ ಹಚ್ಕೋಬಹುದು, ಕೈಗೆ ಕಾಲ್ಗೆ ಎಲ್ಲಿ ಬೇಕಾದ್ರೂ ಹಚ್ಕೋಬಹುದು. ನಿಮ್ಮ ಸ್ಕಿನ್ ಸೂಪರ್ ಡ್ರೈ ಆಗಿದ್ರೆ ಅಥವಾ ಸೂಪರ್ ಸೆನ್ಸಿಟಿವ್ ಆಗಿದ್ರೆ ಈ ಒಂದು ಡೈಲಿ ಮಾಯಿಶ್ಚರ್ ಥೆರಪಿ ಕ್ರೀಮ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ನೋ ವರೀಸ್, ಇದು ಡರ್ಮಟಾಲಜಿಸ್ಟ್ ಅವರೇ ನಮಗೆ ರೆಕಮೆಂಡ್ ಮಾಡ್ತಾರೆ ಈ ಕ್ರೀಮ್. ನಿಮ್ಮ ಡ್ರೈ ಸ್ಕಿನ್ ಅಥವಾ ಸೆನ್ಸಿಟಿವ್ ಸ್ಕಿನ್ ಏನಾದರೂ ಇದ್ರೆ ಅವರೇ ರೆಕಮೆಂಡ್ ಮಾಡ್ತಾರೆ. ಬಟ್ ಈಗ ನಾನು ಹೇಳಿದೆ ಅಂತ ನೀವು ಸೀದಾ ಇದೆಲ್ಲ ಮೆಡಿಕಲ್ ಸ್ಟೋರಲ್ಲೂ ಅವೈಲೇಬಲ್ ಇದೆ, ಸೀದಾ ಮೆಡಿಕಲ್ ಸ್ಟೋರ್ಗೆ ಹೋಗಿ ತಂದ್ಬಿಟ್ಟು ಸೀದಾ ಮುಖಕ್ಕೆ ಕೈಗೆ ಎಲ್ಲ ಹಚ್ಕೊಂಡು ಬಿಡ್ಬೇಡಿ. ನೋ, ಡೋಂಟ್ ಡು ದ್ಯಾಟ್. ನೀವು ಯಾವುದೇ ಕ್ರೀಮ್ ಆದರೂ ಸರಿ, ಸ್ಕಿನ್ನಿಗೆ ಏನಾದರೂ ಹಚ್ಕೋತೀರಾ ಅಂದರೆ ಒಂದು ಪ್ಯಾಚ್ ಟೆಸ್ಟ್ ಇಸ್ ರಿಯಲಿ 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 ಇಂಪಾರ್ಟೆಂಟ್. ನಿಮ್ಮ ಕತ್ತಿಗೆ ಎಲ್ಲೋ ಒಂದು ಜಾಗಕ್ಕೆ ಹಚ್ಚಿ ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಿ ಆಮೇಲೆ ಯೂಸ್ ಮಾಡಿ. ಒಂದು 2 days ಆದರೂ ಅಟ್ಲೀಸ್ಟ್ ಪ್ಯಾಚ್ ಟೆಸ್ಟ್ ಮಾಡಿ. ಯಾವುದೇ ಕ್ರೀಮ್ ಆದರೂ ಅಷ್ಟೇ, ನೀವೆಂಥದ್ದೇ ಕ್ರೀಮ್ ತನ್ನಿ ಅದನ್ನು ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟೆ ಆಮೇಲೆ ನಿಮ್ಮ ಮುಖಕ್ಕೆ ಕೈಗೆ ಎಲ್ಲ ಹಚ್ಕೋಬೋದು. ಓಕೆನಾ? ಸೊ ಇದ್ರ ಬಗ್ಗೆ ನಿಮಗೆ ಸ್ಪೆಷಲಿ ಹೇಳೋದಕ್ಕಿತ್ತು ನನಗೆ. ಫಿಸಿಯೋಜೆಲ್ ಹೈಪೋಅಲರ್ಜೆನಿಕ್, ಇದ್ರ ಹೆಸರನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ಆ್ಯಂಡ್ ಅವಾಗ ಇದ್ರ ಪಿಕ್ಚರ್ ಬರ್ತಾ ಇರುತ್ತೆ, ನೀವು ನೋಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಸೊ ಇದನ್ನ ಟ್ರೈ ಮಾಡಿ. ಆ್ಯಂಡ್ ಇವಾಗ ನಾನು ಹೇಳಿದೆ ಅಂತ ಆಕ್ನಿ ಪ್ರಾಬ್ಲಮ್ ಇರೋರು ಮತ್ತು ಆಯಿಲಿ ಸ್ಕಿನ್ ಇರೋರೆಲ್ಲ ತೊಗೊಂಡು ಬಂದು ಯೂಸ್ ಮಾಡಬೇಡಿ, ನಾಟ್ ಸೂಟೇಬಲ್. ಆಕ್ನಿ ಪ್ರಾಬ್ಲಮ್ ಇರೋರಿಗೆ ಜಾಸ್ತಿ ಆಕ್ನಿ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು. ಆ್ಯಂಡ್ ಆಯಿಲಿ ಸ್ಕಿನ್ ಇರೋರು ಕೂಡ ಬೇಡ, ಇನ್ನೂ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಆಗ್ಬೋದು ನಿಮ್ಮ ಮುಖದಲ್ಲಿ. ಸೊ ಹಾಗಾಗಿ ಡೋಂಟ್ ಯೂಸ್. ಆಕ್ನಿ ಪ್ರಾಬ್ಲಮ್ ಮತ್ತು ಆಯಿಲಿ ಸ್ಕಿನ್ ಇರೋರು ಇನ್ ಕೇಸ್ ನಿಮಗೆ ಟ್ರೈ ಮಾಡಬೇಕು ಅಂತಿದ್ರೆ ನಿಮ್ಮ ಸ್ಕಿನ್ ಡಾಕ್ಟರ್ ಹತ್ರ ಕೇಳಿಬಿಟ್ಟು ಯೂಸ್ ಮಾಡ್ಬೋದಾ ಅಂತ ಕೇಳಿ ಟ್ರೈ ಮಾಡಿ. ಆ್ಯಂಡ್ ಡ್ರೈ ಸ್ಕಿನ್ ಇರೋರು, ಸೆನ್ಸಿಟಿವ್ ಸ್ಕಿನ್ ಇರೋರು ಭಯ ಇಲ್ಲದೆ ಯೂಸ್ ಮಾಡಬಹುದು ನನ್ನ ಪ್ರಕಾರ. ಬಟ್ ಸ್ಟಿಲ್ ಪ್ಯಾಚ್ ಟೆಸ್ಟ್ ಇಸ್ ರಿಯಲಿ 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 ರಿಕ್ವೈರ್ಡ್. ಓಕೆನಾ? ಇಂಪಾರ್ಟೆಂಟ್ ಲೈನ್ ಅಂಡರ್ಲೈನ್ ಮಾಡ್ಕೊಂಡ್ಬಿಡಿ ಅಷ್ಟೇ. ಇವಾಗ ಮತ್ತೆ ಏನೇ ಇಲ್ಲ, ಇದ್ರ ಬಗ್ಗೆ ಒಂದು ಎಸ್ಪೆಷಲಿ ನಿಮಗೆ ಇದ್ರ ಬಗ್ಗೆ ಹೇಳಬೇಕಾಗಿತ್ತು ನನಗೆ. ಆಮೇಲೆ ಇವಾಗ ಖುಷಿದೊಂದು ಚಿಕ್ಕದಾದಂತಹ ವಿಡಿಯೋ ಬರುತ್ತೆ, ಸ್ನಾನ ಮಾಡಿಸ್ತಿರೋಂತಹ ವಿಡಿಯೋ. ಏನು ಅದನ್ನು ಹಾಕಿದ್ದೀರಾ ಅಂದರೆ ಐ ಮೀನ್ ಅನಿಮಲ್ ಲವರ್ಸ್ಗೆ ಇಷ್ಟ ಆಗ್ಬೋದು. ಆಮೇಲೆ ಖುಷಿದ ಇನ್ನೊಂದು ವಿಷಯ ಹೇಳಬೇಕು, ಏನು ಅಂದರೆ ಚಾರ್ಲಿ ಪಿಕ್ಚರ್ ರಿಲೀಸ್ ಆದಾಗ್ಲಿಂದ ಯಾರ್ಯಾರು ನಮ್ಮ ಗೇಟ್ ಮುಂದೆ ಪಾಸ್ ಆಗ್ತಾರೆ ಅವರೆಲ್ಲರೂ ಖುಷಿನ ಪರಿಚಯನೇ ಇಲ್ದಿರೋರು, ಅವ್ರಿಗೆಲ್ಲ ಯಾರು ಅಂತಾನೆ ಗೊತ್ತಿಲ್ಲ. ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರು ಆ್ಯಂಡ್ ಬೇರೆ ಬೇರೆ ಹುಡುಗರೆಲ್ಲ ಚಾರ್ಲಿ ಚಾರ್ಲಿ ಅಂತ ಕರೆದು ಹೋಗ್ತಾರೆ. ಸೊ ನಮ್ಮ ಖುಷಿ ಹೆಸರು ಇವಾಗ ಖುಷಿ ಹೋಗಿ ಚಾಲಿ ಆಗಿದೆ. ನಾವಿನ್ನು ಖುಷಿನೇ ಕರಿತಾ ಇದ್ದೀವಿ, ಬಟ್ ಅದಕ್ಕೆ ಜನಗಳು ಹೊಸ ಹೆಸರು ಕೊಟ್ಟಿದ್ದಾರೆ, ಚಾಲಿ ಅಂತ. ಸೊ ಚಾಲಿ ಥರನೇ ಕಾಣಿಸುತ್ತೆ ಒಂದು ಸ್ವಲ್ಪ ಮುಖ. ಈ ಒಂದೇ ಅಲ್ವಾ, ಬ್ರೀಡ್ ಲ್ಯಾಬೇ ಅದು. ಸೊ ಅದ್ರದ್ದೊಂದು ವಿಡಿಯೋ ಇದೆ, ಮಿಸ್ ಮಾಡಿದೆ ನೋಡಿ, ನಿಮ್ಮೆಲ್ಲರಿಗೂ ಖುಷಿ ಆಗ್ಬೋದು. ಅದು ಯಾವ ಥರ ಆಡುತ್ತೆ ಸ್ನಾನ ಮಾಡಬೇಕಾದ್ರೆ ಅಂತ. ಸೊ ದಟ್ಸ್ ಆಲ್. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿತ್ತು ಆ್ಯಂಡ್ ಖುಷಿ ವಿಡಿಯೋ ನೋಡಿ ಎಂಟರ್ಟೈನಿಂಗ್ ಕೂಡ ಆಗಿತ್ತು ಅಂತ ಅನ್ಕೋತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಮತ್ತೆ ಒಂದು ಸೂಪರ್ ಆದಂಥ ವಿಡಿಯೋ ಅಥವಾ ಕಾಮಿಡಿ ವಿಡಿಯೋನ ಏನು ಅಂತ ನನಗೆ ಗೊತ್ತಿಲ್ಲ, ನಾಟ್ ಇಟ್ ಪ್ಲಾನ್. ಸೊ ಬೇಗ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲಾಟ್ಸ್ ಆಫ್ ಲವ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್. ಸ್ನಾನ ಮಾಡಿಸಿ ಮದುಮಗಳಾಗಿ ಮಾಡಿ ರಟ್ಟವನು ಮದಿ ಮಲ್ತಿದ್ದಾಡ್ನಿ ಪಿರ ನೀರಟ್ಟವನಿತ್ತೆ ಪಿರ ಕಿರ್ಮೋದಿಯ 1 ಗಂಟೆ ಅಂಡ್ ಮೀ ಪರೆ ಸ್ಟಾರ್ಟ್ ಮಾಡ್ತದೆ. ಬಿಳಿ ಬಿಳಿಯಾಗಿ ನೋಡ್ದ ಕಲಿಂಗ್ರಟ್ಟು ಅಲ್ಲ ಮೀನಗಲ ಅಕ್ಕುಲು ಏರು ಅಂದು ತೂವರೆ ಉಂಡೈಕ್ ಬುಷಾ ಬುಷಾ ನಿಯರ್ ಬಾಯ್ ಕುಳು ಕುಳು ಮನ್ಪಾಲೆ ಕುಳು ಕುಳು ಯಾವ ಡಿಯರ್ ಆಕೆ ಶೀತಾ ಶೀತಾ ಯಪ್ಪ ಆ ತುझे ನನ್ನಲ್ಲ ನನ್ನಲ್ಲ ಆ ತುझे ಓ
ತನಿಷಲ ಬೈರಸ್ಕ ನೋಡ್ಗೆ ಉಶ್ಶ ಮತ್ತುಂಡು ಬಟ್ಟೆ ಬಂತು ಪಾಪ ಅಲ್ಲ ಬೊಲ್ದು ಅಲ್ಲ ಮೋನೆ వచ్చాడు ಡಿಯರ್ ಐಕ್ ಇರಿಟೇಷನ್ ಒಂದು ಇನ್ನು ಇಡೀ ಪರಿಮಳ ಬರ್ಪುಂಡು ನೀ ಬೊಕ್ಕ ಆಯ್ತಾ ಸರ್ಕಸ್ಗೆ ಪರಿಮಳ ಇಜ್ಜಿ ದಾಲೆಜ್ಜಿ ಎಲ್ಲಿ ಆಯ್ಕೆ ಎಡ್ಡೆ ಹಬ್ಬುಂಡು ಕಿರ್ಮಿನಲೆ ಕಾಪುಣ